ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಂದಾಯ ಅದಾಲತ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಜನರಿಗೆ ಒಂದು ತಲೆನೋವಾಗಿರುವಂತಹ 9/11 ಕಾನೂನು ಅಥವಾ ಏನು ಒಂದು ಹೊಸ ಕಾನೂನು ಅಥವಾ ಒಂದು ಹೊಸ ಸಮಸ್ಯೆಯನ್ನು ಜನರ ಮುಂದೆ ತಂದೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇಟ್ಟಿರುವಂಥದ್ದು. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ಬಹಳ ಪ್ರಮುಖವಾಗಿ ಕಳತ್ತೂರು ಉಮೇಶ್ ಶೆಟ್ಟಿ ಅವರಿಗೆ ಕೇಳಬೇಕು, ಈ ಸಮಸ್ಯೆಯಲ್ಲಿ ಒಟ್ಟಾರೆಯಾಗಿ 9/11 ಇದು ಏನು ಅಂತಲೇ ನಮಗೆ ಅರ್ಥ ಆಗಲಿಲ್ಲ. ನೋಡಿ, ನಾನು ಆವಾಗ ಹೇಳಿದಾಗೆ ಈ ಭೂ ಪರಿವರ್ತನಾದ ಜಮೀನುಗಳಿಗೆ ಒಂದಷ್ಟು ತೆರಿಗೆಯನ್ನು ಕಲೆಕ್ಟ್ ಮಾಡುವಂಥ ಒಂದು ಅಧಿಕಾರ ಪಂಚಾಯತಿಗೆ ಉಂಟು. ಆ ತೆರಿಗೆಯನ್ನು ಕಲೆಕ್ಟ್ ಮಾಡಬೇಕಾದ್ರೆ ಏನಾದರೂ ಒಂದು ಪ್ರೊಸೀಜರನ್ನು ಅಡಾಪ್ಟ್ ಮಾಡಬೇಕಿತ್ತು. ಅದು ಪಂಚಾಯತ್ ರಾಜ್ ಆಕ್ಟ್ನಲ್ಲೇ ಉಂಟು. 9ನಲ್ಲಿ ಡಿಮಾಂಡ್ ಮಾಡ್ತಾರೆ, 11ನಲ್ಲಿ ಅಸೆಸ್ಮೆಂಟ್ ಮಾಡ್ತಾರೆ. ಈ ಡಿಮಾಂಡ್ ಮತ್ತೆ ಅಸೆಸ್ಮೆಂಟ್ ಮಾಡದೆ ತೆರಿಗೆ ಕಲೆಕ್ಷನ್ ಮಾಡಿ ಭೂಮಿಗೆ ತೆರಿಗೆಯನ್ನು ವಿಧಿಸುವಂತ ಪರಿವರ್ತಿತ ಜಮೀನಿಗೆ ಅಭಿವೃದ್ಧಿ ಶುಲ್ಕ ಅಂತೇಳಿ ಪರಿವರ್ತನೆ ಆದ ಜಮೀನು ಖಾಲಿ ಜಮೀನಿಗೆ ಅಭಿವೃದ್ಧಿ ಶುಲ್ಕ ಅಂತೇಳಿ ಡೆವಲಪ್ಮೆಂಟ್ ಫೀಸ್ ಅಂತೇಳಿ ಹೇಳ್ತೇವೆ. ಅಭಿವೃದ್ಧಿ ಶುಲ್ಕ ಅಂತೇಳಿ ಕೃಷಿ ಭೂಮಿಗೆ ತೀರುವೆ ಅಂತೇಳಿ ಉಂಟು. ಭೂ ಪರಿವರ್ತನೆ ಆದ ಜಮೀನಿಗೆ ಅಭಿವೃದ್ಧಿ ಶುಲ್ಕ ಅಂತೇಳಿ ಉಂಟು. ಅಭಿವೃದ್ಧಿ ಶುಲ್ಕ ಕಲೆಕ್ಟ್ ಮಾಡಬೇಕಾದ್ರೆ ಅವರು ಡಿಮಾಂಡ್ ಮತ್ತೆ ಅಸೆಸ್ಮೆಂಟ್ ಮಾಡಬೇಕು. ಆ ಡಿಮಾಂಡ್ ಮತ್ತೆ ಅಸೆಸ್ಮೆಂಟ್ ಮಾಡದೆ ಅಭಿವೃದ್ಧಿ ಶುಲ್ಕವನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಈ ಅಧಿಕಾರಿ ವರ್ಗದವರು ಎಷ್ಟು ಅಜ್ಞಾನವಂತರ ನಮಗೆ ಏನಂತೇಳಿ ಗೊತ್ತಾಗುದಿಲ್ಲ. ಇವತ್ತು 9/11 ಮಾಡ್ಬೇಕಾದ್ರೆ ಒಂದಷ್ಟು ಗೈಡ್ಲೈನ್ ಕೊಟ್ಟಿದ್ದಾರೆ. ಇವತ್ತು ಗೈಡ್ಲೈನ್ ಅನ್ನು ನಾನು ಕಂಪ್ಲೈ ಮಾಡಲಿಲ್ಲ, 9/11 ಆಗ್ಲಿಲ್ಲ. ಹಾಗಾದ್ರೆ ಜಮೀನಿಗೆ ತೆರಿಗೆ ವಿಧಿಸುವುದು ಬೇಡವಾ? ಟ್ಯಾಕ್ಸ್ ಕಲೆಕ್ಷನ್ ಆಗುದು ಬೇಡವಾ ಸರ್? ಹಾಗಾದ್ರೆ 9/11 ಡಿಮಾಂಡ್ ಮತ್ತೆ ಅಸೆಸ್ಮೆಂಟ್ ಮಾಡದೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಲಿಕ್ಕೆ ಅದು ಬೇಕೇ ಬೇಕು. ಹಾಗಾದ್ರೆ 9/11 ಆಗದೇ ಇದ್ರೆ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲ. ಇವತ್ತು ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂತ ಯಾರು 9/11 ಮಾಡಿದ್ರೆ ಯಾರು ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ನಿಜವಾಗಿದ್ದು ಅಂತದ್ದೊಂದು ಪರಿಸ್ಥಿತಿ ಉಂಟು. ಈಗ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂತ ಪ್ರಕ್ರಿಯೆಗೆ ಒಂದು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಅದನ್ನ ಸರ್ಕ್ಯುಲರ್ ಮೇಲೆ ಸರ್ಕ್ಯುಲರ್ ಅದನ್ನ ಒಂದು ಕ್ಲಿಷ್ಟಕರ ರೀತಿಯಲ್ಲಿ ಎಷ್ಟು ಕಾಂಪ್ಲಿಕೇಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಕಾಂಪ್ಲಿಕೇಟ್ ಮಾಡಿ ಸರ್ಕ್ಯುಲರ್ ನ ಹೊರಡಿಸಿದ್ದಾರೆ 9/11 ಮಾಡ್ಲಿಕ್ಕೆ. ಹಾಗಾದ್ರೆ ಸರ್ಕಾರದ ಉದ್ದೇಶ ಟ್ಯಾಕ್ಸ್ ಕಲೆಕ್ಷನ್ ಮಾಡಬಾರ್ದು ಅಂತೇಳಿ, ಟ್ಯಾಕ್ಸ್ ಕಲೆಕ್ಷನ್ ಆಗಬಾರ್ದು. ಈಗ ಈಸಿ ವ್ಯವಸ್ಥೆ ಇದ್ರೆ, ಈಗ ನನ್ನ ಜಮೀನು 10 ಸೆಂಟ್ ಭೂ ಪರಿವರ್ತನೆ ಆದ ಜಮೀನಿಗೆ ಈಸಿಯಲ್ಲಿ ಒಂದು 9/11 ಆಗುವಂತ ಇದ್ರೆ ನಾನು ಹೋಗಿ ಟ್ಯಾಕ್ಸ್ ಕಟ್ಟಿ ಬರ್ತೇನೆ, ನಾನೇ ಸೋಮೋಟ ಹೋಗಿ ಟ್ಯಾಕ್ಸ್ ಕಟ್ತೇನೆ. ಇವತ್ತು ಅಲ್ಲಿ ಕಟ್ಟುವಂತ ವ್ಯವಸ್ಥೆ ಇಲ್ಲ. 9/11 ಮಾಡುವಂತ ವ್ಯವಸ್ಥೆಗೆ ಒಂದಷ್ಟು ಕಾಂಪ್ಲಿಕೇಟ್ ಮಾಡಿದ್ದಾರೆ. ಹಾಗಾದ್ರೆ ನಾನು ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ, ಟ್ಯಾಕ್ಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂಡೈರೆಕ್ಟ್ ಆಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಉಂಟು. ಇನ್ನೊಂದು ಸರ್, ಇಲ್ಲಿ ಟ್ಯಾಕ್ಸ್ ನ ವಿಚಾರ ಬಂದಾಗ ಟ್ಯಾಕ್ಸ್ ಯಾವ ಭಾಗದಲ್ಲಿ ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ವಿಧಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡುವವರು ಯಾರು? ಅದು ಆ ಪಿಡಿಒನ ವಿವೇಚನೆಗೆ ಬಿಟ್ಟದ. ಎಷ್ಟು ಕೂಡ ಮಾಡ್ಬೋದು ಅಂತ ಇಲ್ಲ, ಅದಕ್ಕೊಂದು ಗೈಡ್ಲೈನ್ ಇಲ್ಲ. ಈ ರೀತಿ ಮಾಡಿ ಅಂತೇಳಿ ಗೈಡ್ಲೈನ್ ಇಲ್ಲ. ಇವತ್ತು 9/11 ನೀವು ಯಾವ ಒಂದು ಅಧಿಕಾರಿ ಹತ್ರ ಹೋದ್ರೂ ಕೂಡ ಅವನಿಗೆ ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ತಂತ್ರಾಂಶದಲ್ಲಿ ಅದನ್ನು ಅಳವಡಿಸಿದ್ದಾರೆ. ಅದು ಯಾವ ತಂತ್ರಾಂಶ, ಪಂಚತಂತ್ರ ಅಂತೇಳಿ ಒಂದು ಅದಕ್ಕೆ ಕೊಟ್ಟಿದ್ದಾರೆ, ಈ ಸೊತ್ತು ಅಂತೇಳಿ ಹೇಳಿದ್ದಾರೆ. ಅದರ ಬಗ್ಗೆ ಸ್ಪಷ್ಟವಾದ ಒಂದು ಟ್ರೈನಿಂಗ್ ಅನ್ನ ಯಾವ ಪಿಡಿಒಗಳಿಗೆ ಕೊಡ್ಲಿಕ್ಕೆ ಉಲ್ಲೇಖ ಇಲ್ಲ. ಅದರಲ್ಲಿ ಯಾವ ಕಾಲಮ್ ನಲ್ಲಿ ಯಾವ ರೀತಿ ಭರ್ತಿ ಮಾಡಬೇಕು ಅದು ಇಲ್ಲ, ಅದನ್ನು ಯಾವ ರೀತಿ ಮ್ಯೂಟೇಷನ್ ಮಾಡಬೇಕು ಅದು ಇಲ್ಲ. ಯಾವುದೇ ಮಾಹಿತಿ ಇವತ್ತು ಇವರಿಗೆಲ್ಲ ಪಿಡಿಒಗಳಿಗೆ ಇಲ್ಲ. 15 ವರ್ಷ ಹಿಂದ್ಗಡೆ ಕನ್ವರ್ಷನ್ ಆಗಿದೆ ಹೇಳಿ ಆದ್ರೆ, ಭೂ ಪರಿವರ್ತನೆ ಆಗಿದೆ ಹೇಳಿ ಆದ್ರೆ, ಆಗ ಜಾಗದ ವ್ಯಾಲ್ಯೂ ಎಷ್ಟುಂಟು ಅದನ್ನ ಆತರ ಟ್ಯಾಕ್ಸ್ ಹಾಕ್ತಾ ಬರಬೇಕು. ಹೌದು, ಕಾನೂನು ಅಂದ್ರೆ ಇನ್ನು ಅದಕ್ಕಿಂತಲೂ ಸುಲಭವೇ ಅಂತ ಹೇಳಿದ್ರೆ, ಯಾವಾಗ ಒಂದು ಕಾನೂನು ಲಾಘವ ಆಗ್ತದೆ, ಇಂಪ್ಲಿಮೆಂಟ್ ಅಂತಾರೆ, ಆದ ನಂತರದಿಂದ ಅದು ಆ ವ್ಯವಸ್ಥೆ ಶುರು ಆಗ್ಬೇಕು. ಇವ್ರಿಗೆ 15 ವರ್ಷದ ಮೊದಲು ಕಾನೂನನ್ನ ಮಾಡಿದ್ದಾರೆ, 3 ವರ್ಷದ ಮೊದಲು 9/11 ಮಾಡಿದ್ದಾರೆ. 15 ವರ್ಷ ಟ್ಯಾಕ್ಸ್ ಕಟ್ಟೆ ಅಂತ ಇದ್ದಾರೆ. ಇವತ್ತು 15 ವರ್ಷ ಹಿಂದ್ಗಡೆ ಎಷ್ಟು ವ್ಯಾಲ್ಯೂ ಇತ್ತು ಅನ್ನೋದ್ರ ಬಗ್ಗೆ ಕಲ್ಪನೆ ಇಲ್ಲ ಇವರಿಗೆ. ಯಾಕಂದ್ರೆ ಇವತ್ತು ಒಂದು ವಸ್ತು ಇವತ್ತೊಂದು 4-5 ವರ್ಷಗಳ ಅಥವಾ 6 ವರ್ಷಗಳಿಂದ ಯಾಕೆ ಭೂಮಿ ರೇಟ್ ಬಂದದ್ದು, ಮೊದಲು ಭೂಮಿಗೆ ಆ ಥರ ರೇಟ್ ಇರಲಿಲ್ಲ. ಸೊ ಇವರು ಆ ಇವತ್ತಿನ ಟ್ಯಾಕ್ಸ್ ರೇಟ್ ಆ ವ್ಯಾಲ್ಯೂ ಹಿಡ್ಕೊಂಡು ಟ್ಯಾಕ್ಸ್ ಆಗ್ತಾ ಇದ್ದಾರೆ ಇವತ್ತು. ಅಂದ್ರೆ ಹೊಸ ಕನ್ವರ್ಷನ್ಗಳು ಆಗ್ತಾ ಇಲ್ಲ, ಕನ್ವರ್ಷನ್ ಆದ ಜಾಗದಲ್ಲಿ ಏನು ಕಟ್ಟೋದಕ್ಕೂ ಆಗ್ತಾ ಇಲ್ಲ. ಕನ್ವರ್ಷನ್ ಆದ ಡೇಟ್ ನಿಂದ ಇವತ್ತು 20 ವರ್ಷ ಆಗಿದ್ದಿದ್ರೆ ಆ ಡೇಟ್ ನಿಂದ 20 ವರ್ಷದಿಂದ ತೆರಿಗೆಯನ್ನ ಕಟ್ಟಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಅಧಿಕಾರ ಉಂಟು. ರೂರಲ್ ಏರಿಯಾದಲ್ಲಿ ಲ್ಯಾಂಡ್ ಕಾಸ್ಟ್ ಸಮ ಆಗ್ತದೆ, ಆ ಪರಿಸ್ಥಿತಿ ಬಂದಿದೆ. ರಸ್ತೆಯ ಬದಿಯಲ್ಲಿ ಏನಾದ್ರೂ ಜಾಗ ಇದ್ರೆ ರಸ್ತೆಯ ವ್ಯಾಲ್ಯೂ ಎಷ್ಟಿದೆ ಅಷ್ಟೇ ಟ್ಯಾಕ್ಸ್ ಅನ್ನು ಕಟ್ಟುವಂತ ಪರಿಸ್ಥಿತಿ ಇದೆ. ಹೌದು. ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ನನ್ನ ದೃಷ್ಟಿಯಲ್ಲಿ, ಈ ಇದ್ದದ 9/11 ಕ್ಯಾನ್ಸಲ್ ಮಾಡಿಬಿಡಿ, ಇದಕ್ಕೆ ಎಳ್ಳು ನೀರು ಬಿಟ್ಟುಬಿಡಿ. ಈ ಮೊದಲು ಹೇಗಿತ್ತು ಉಡುಪಿ ಮತ್ತೆ ಮಂಗಳೂರು ಜಿಲ್ಲೆಯಲ್ಲಿ ಜನರು ಎಷ್ಟು ಇದರಲ್ಲಿ ಸಫರ್ ಆಗಬಹುದು ಅಷ್ಟು ಕಳೆದ 3 ವರ್ಷಗಳಿಂದ ಒಂದು ಮಗಳ ಮದುವೆ ಮಾಡಬೇಕು ಒಂದು ಆಸ್ತಿ ಅಡ್ಡಾಡುವ ಅಂದ್ರೂ ಕೂಡ ಆಳಿದಿರೋ ಪರಿಸ್ಥಿತಿ ಆಗಿದೆ. ಸಾಧ್ಯ ಇಲ್ಲ. ಒಂದು ಮನೆ ಕಟ್ಟಿ ಒಂದು ಸೂರು ಅಡಿಯಲ್ಲಿ ಕುತ್ಕೊಳ್ಳೋದು ಅದಕ್ಕೆ ಸಾಧ್ಯ ಇಲ್ಲ ಆಗಿದೆ. ಇನ್ನು ಜಾಗ ಪಾಲು ಮಾಡುವ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಪಾಲು ಮಾಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಕನ್ವರ್ಷನ್ ಆದ ಜಾಗವನ್ನ ಒಬ್ಬನೇ ಮಾತ್ರ ಮಾರಬಹುದೇ, ಒಬ್ಬನಿಗೆ ಟ್ರಾನ್ಸ್ಫರ್ ಮಾಡಬಹುದೇ. ಅದು ಹೇಳಿದಲ್ಲ, ತಂದೆ ಆಸ್ತಿಯನ್ನ ತಂದೆ ತೀರಿದ ನಂತರ ವಾರಸು ಹಕ್ಕು ಪ್ರಕಾರ ಕೂಡ ಮಕ್ಕಳು ಪಾಲು ಮಾಡಿಕೊಂಡ್ರು ಅದು 48% ಬಿಡಬೇಕು ಸರ್ಕಾರಕ್ಕೆ. ಯಾವ ಹಳ್ಳಿ ಪ್ರದೇಶದಲ್ಲಿ ಇದ್ರೂ ಕೂಡ 18 ಗ್ರಾಮಗಳು
ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಸೂಚಿತ 18 ಗ್ರಾಮಗಳಲ್ಲಿ ಸೇಮ್ ಸಮಸ್ಯೆ, 16 ಪಂಚಾಯತ್ಗಳಲ್ಲಿ. ನೋಡಿ ಇದೆಷ್ಟು ವಿಪರ್ಯಾಸ ಅಂದ್ರೆ, ನಾನು ಮಾಡಿದ ಆಸ್ತಿಯನ್ನು, ನನ್ನ ತಂದೆ ಮಾಡಿದ ಆಸ್ತಿ ನಾನು ಎಂಜಾಯ್ ಮಾಡ್ಲಿಕ್ಕಿಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸರ್ಕಾರಕ್ಕೂ ಪಾಲಿದೆ ಇಲ್ಲ. ಈಗ ನಾನು ಒಬ್ಬ 10 ಎಕರೆ ಜಾಗ ತಗೊಂಡು ಲೇಔಟ್, ಉಮೇಶ್ ನನ್ನ ಮಿತ್ರ ಹೇಳಿದ ಹಾಗೆ 10 ಎಕರೆ ಜಾಗವನ್ನ ಪರ್ಚೇಸ್ ಮಾಡಿ ಅದನ್ನ ಲೇಔಟ್ ಮಾಡಿದರೆ ಆ ಕಾನೂನು ಸರಿ ಒಪ್ಪುತ್ತೇನೆ. ಅವನು ಅದನ್ನ ಬಿಸ್ನೆಸ್ ಮ್ಯಾನ್ ಲಾಭ ಮಾಡ್ಕೊಳ್ತಾನೆ. ಇವತ್ತು 15 ಸೆಂಟ್ ಜಾಗ ತಂದೆ ಮಾಡಿಟ್ಟಿದ್ದಾರೆ, ಅದು 25 ಸೆಂಟ್ಸ್ಗಿಂತ ಮೇಲೆ ಒಂದು 26 ಸೆಂಟ್ಸ್ ಮಾಡಿಟ್ಟು 3 ಮಕ್ಕಳಿದ್ದಾರೆ, ಒಬ್ಬೊಬ್ಬನಿಗೆ 5 ಸೆಂಟ್ಸ್ ಬರೋದು. 26 ಸೆಂಟ್ ಜಾಗವನ್ನ ಪಾಲ್ ಮಾಡಬೇಕೇ ಆದ್ರೆ, ಕನ್ವರ್ಷನ್ ಆಗಿದೆ ಹೇಳಿ ಆದ್ರೆ ಅವಾಗ ಮಾಡ್ಕೊಳ್ಳಿ 15%, 45% ಜಾಗನ ಬಿಟ್ಟು ಕೊಡ್ಬೇಕು. ಹಾಗಾದ್ರೆ ಅವನಿಗೆ ಸಿಕ್ಕು 10-12 ಸೆಂಟ್ ಜಾಗದಲ್ಲಿ. ಆ ಒಂದು 45% ಇಂದ ಏನೋ ಹೇಳಿದ್ರಿ ತಾವಾಗ, 40%. ಅದು ಯಾವ್ದು ನಗರ ಪ್ರದೇಶದಲ್ಲಿ? ನಗರ ಪ್ರದೇಶ, ಅಧಿಶುದ್ಧ ಪ್ರದೇಶದಲ್ಲಿ 18 ಗ್ರಾಮಗಳು ಪ್ರದೇಶದಲ್ಲಿ ಕೂಡ ಇವತ್ತು ಆ ಹಳ್ಳಿಗಳಿಗೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವತ್ತು ಹಳ್ಳಿಗಳಿಗೆ ಕೂಡ ಬಿಡಬೇಕು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನೀವು 2 ಎಕರೆ 3 ಎಕರೆಗೆ ಒಂದು ಸಿಂಗಲ್ ಲೇಔಟ್ ಅನ್ನ ಮಾಡ್ಬೇಕಾದ್ರೆ ಹಳ್ಳಿಯಲ್ಲಿ, ಈ ಅಧಿಸೂಚಿತ ಪ್ರದೇಶದಲ್ಲೆಲ್ಲ ಹಳ್ಳಿಯಲ್ಲಿ ಮಾಡ್ಬೇಕಾದ್ರೆ ಇವತ್ತು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಅಂದ್ರೆ 3 ಎಕರೆ ಅವರು ಸಾಧಾರಣ ಜನ ಕಡಿಮೆ ಇದ್ದಾರೆ, ಅವ್ರು ಮೈಸೂರಿಗೆ ಹೋಗ್ಬೇಕು. ಇವತ್ತು ಸಿಂಗಲ್ ಲೇಔಟ್ ಮಾಡ್ಬೇಕಾದ್ರೆ ಹೆಬ್ಬರ್ರೆ ಮೈಸೂರಿಗೆ ಹೋಗ್ಬೇಕವ. ನಂದೊಂದು 2 ಎಕರೆ ಜಮೀನಿಗೆ ಒಂದು ಸಿಂಗಲ್ ಲೇಔಟ್ ಮಾಡ್ಬೇಕು, ನಾನು ಯಾವ್ದೋ ಒಂದು ಹಳ್ಳಿ ಮೂಲೆಯಲ್ಲಿ ನನ್ನೊಂದು 2 ಎಕರೆ ಪರಿವರ್ತನೆ ಆದಂಟು, ನಾನು ಮೈಸೂರು ಬಸ್ ಇಡಬೇಕು, ಮೈಸೂರು ಹೋಗಿ ಬರ್ಬೇಕು. ಅಂದ್ರೆ ಅಲ್ಲಿಯೂ ಕೂಡ ಜನ ಇದ್ದಾರೆ, ಅಲ್ಲಿಯೂ ಕೂಡ ನೀವು ಕಪ್ಪ ಕಾಣಿಕೆ ಸಲ್ಲಿಸಿ ನೀವು ವಾಪಸ್ ಬರ್ಬೇಕು ಅಂತೇಳಿ. ಒಂದು ಹಳ್ಳಿಯಲ್ಲಿದ್ದ ಒಂದು 2 ಎಕರೆ ಜಮೀನಿಗೆ ಸಿಂಗಲ್ ಲೇಔಟ್ ಮಾಡ್ಬೇಕಾದ್ರೆ ಮೈಸೂರು ಬಸ್ ಹಿಡಿಬೇಕಾ? ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಇಲ್ಲಿ ಯಾವ್ದೋ ಪಂಪ್ ಸೆಟ್ ಹಾಕಬೇಕಿದ್ರೆ ಎಲ್ಲೋ ಮೈಸೂರಿನಿಂದ ಪರ್ಮಿಷನ್ ತಗೊಂಡು ಬರ್ಬೇಕು ಅಂತ ಒಮ್ಮೆ ಇತ್ತು ಮಧ್ಯದಲ್ಲಿ. ಯಾವ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರೀನ್ ಬೆಲ್ಟ್ ಇನ್ನೊಂದಿದೆ, ಈಗ ಇನ್ನೊಮ್ಮೆ ಚರ್ಚೆ ಮಾಡುವ ಕಂದಾಳದಲ್ಲಿ ಗ್ರೀನ್ ಬೆಲ್ಟ್ ಇನ್ನೊಂದಿದೆ. ಓಕೆ, ಅಲ್ಲ ಇಲ್ಲಿ ಈಗ 18 ಗ್ರಾಮಗಳು ಅಧಿಸೂಚಿತ ಅನ್ನುವಂಥದ್ದು ಹೇಳುವಂಥದ್ದು ಈ ಉಡುಪಿ ಸುತ್ತಮುತ್ತಲಿನದು ಇರಬಹುದು. ಆ ಕಡೆ ಹೋದ್ರೆ ಕಸ್ತೂರಿ ರಂಗನ್ ಸಮಸ್ಯೆ, ಇನ್ನೊಂದು ಕಡೆ ಹೋದ್ರೆ ಹುಲಿ ಯೋಜನೆ ಸಮಸ್ಯೆ. ಒಟ್ಟಿನಲ್ಲಿ ಉಡುಪಿ ಜಿಲ್ಲೆಯ ಎಲ್ಲಾ ಭೂಭಾಗಗಳು ಸಮಸ್ಯೆಯ ಕೂಪದಲ್ಲಿದೆ ಅಂತ ಹೇಳ್ಬೋದು ಏನೋ. ಎಸ್, ಬಹಳ ಪ್ರಮುಖವಾಗಿ ತಾವು ಅಧಿಕಾರಿಗಳನ್ನ ಮಾತನಾಡಿಸ್ತೀರಿ, ಕಂದಾಯ ಅಧಿಕಾರಿಗಳನ್ನ. ಅವ್ರು ಏನ್ ಹೇಳ್ತಾರೆ ಇದರ ಬಗ್ಗೆ, ಈ ಸಮಸ್ಯೆ ಬಗ್ಗೆ ಅವರಲ್ಲಿ ಏನು ಕಳಕಳಿ ಇಲ್ವಾ? ಇದು ಜನರಿಗೆ ಸಮಸ್ಯೆ ಆಗ್ತಾ ಇದೆ, ನಾವು ಇದನ್ನ ಬಗೆಹರಿಸಬೇಕು ಹೇಗಾದ್ರೂ ಮಾಡಿ ಅನ್ನುವಂತ ಕಳಕಳಿ ಅಧಿಕಾರಿಗಳಲ್ಲಿ ಇಲ್ವಾ? ಅಲ್ಲ, ಅಧಿಕಾರಿಗಳಲ್ಲಿ ಕೂಡ ಇರ್ಬೋದು, ನನಗೆ ಅದು ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಈ ಅಧಿಕಾರಿಗಳು ಈ ಸಮಸ್ಯೆಗಳು ಕ್ಲಿಷ್ಟತೆ ಹೆಚ್ಚಾದಾಗ ಜನರು ಹೆಚ್ಚಿಗೆ ಬರ್ತಾರೆ, ಅವರ ಲಾಭದ ಪಾಲು ಕೂಡ ಹೆಚ್ಚಾಗ್ತದೆ. ಜನರಿಗೆ ಸಮಸ್ಯೆಗಳಾದಾಗ ಮಾತ್ರ ಅಲ್ಲಿ ಹೋಗ್ತಾರೆ, ಸಮಸ್ಯೆ ಇಲ್ಲದಿದ್ರೆ ಅಲ್ಲಿ ಹೋಗುದಿಲ್ಲ, ಅಲ್ಲಿಗೆ ಹೋಗದಿದ್ರೆ ಅಲ್ಲಿ ಕಲೆಕ್ಷನ್ ಕಡಿಮೆ ಆಗ್ತದೆ ಅಂತ ಒಂದು ವ್ಯವಸ್ಥೆ ಇರ್ಬೋದು. ಆದ್ರೆ ಅವರು ಕೂಡ ಈ ಒಂದು ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡ್ಬೇಕಾಗ್ತದೆ. ಈ ಕಾನೂನನ್ನ ಬದಲಾವಣೆ ಮಾಡ್ಲಿಕ್ಕೆ ಅವ್ರ ಹತ್ರ ಆ ಇಚ್ಛಾಶಕ್ತಿ ಉಂಟಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಕಾನೂನಿನಲ್ಲಿ ಏನು ಅವಕಾಶ ಉಂಟು ಅದರಲ್ಲಾದ್ರೂ ಒಂದು ಜನಸಾಮಾನ್ಯರಿಗೆ ಮಾಡಿಕೊಡುವಂತ ಒಂದು ಇಚ್ಛಾಶಕ್ತಿ ಅವರಿಗೂ ಇಲ್ಲ. ಈಗ ಕಾನೂನಿನ ಚೌಕಟ್ಟಿನೊಳಗೆ ಏನಾದ್ರು ಒಂದು ಡಿಸ್ಕ್ರಿಷನರಿ ಪವರ್ ಅಂತೇಳಿ ಇರ್ತದೆ ಪ್ರತಿಯೊಂದು ಆಫೀಸರಿಗೂ. ಏನಾದ್ರೂ ಒಂದು ಜನಸಾಮಾನ್ಯ ಬಂದಿದ್ದಾನೆ, ಪಾಪದವನು ಬಂದಿದ್ದಾನೆ, ಅವನಿಗೆ ಏನಾದ್ರೂ ಒಂದು ಉಪಕಾರ ಆಗುವ ರೀತಿಯಲ್ಲಿ ನಾವು ಏನಾದ್ರೂ ಅವನಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ಒಂದು ಇಚ್ಛಾಶಕ್ತಿ ಯಾವುದೇ ಅಧಿಕಾರಿ ವರ್ಗದವರಿಗಿಲ್ಲ. ಒಟ್ಟಿನಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ತಬ್ರನ ಕತೆ ಹಾಗೆ ಆಗಿದ್ದಾರೆ ಜನರು. ಹೌದು ಹೌದು, ಎಲ್ಲರೂ ಕೂಡ ಆಫೀಸ್ ಅಲದುಕೊಂಡು ಕಡೆಗೆ ಯಾವುದು ಇವರ ಸಾವಾಸ ಬೇಡ ಅಂತ ಹೇಳಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳುವಂತ. ಮನೆ ಕಟ್ಟುವವನಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಮಗಳಿಗೆ ಮದುವೆ ಮಾಡ್ಬೇಕು, ಜಾಗ ಮಾರಿ ಅಂತ ಹೇಳಿದ್ರೆ ಆ ಮಗಳಿಗೆ 35 ವರ್ಷ ಆದ್ರೂ ಕೂಡ ಜಾಗ ಮಾರ್ಲಿಕ್ಕೂ ಇಲ್ಲ, ಆ ಮಗಳಿಗೆ ಮದುವೆ ಆಗ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಲೋನ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೊಂದು ಆಸ್ಪತ್ರೆ ಬಿಲ್ ಕಟ್ಟಬೇಕು, ಈ ಜಾಗ ಮಾರಿ ಜಾಗದಲ್ಲಿ ಲೋನ್ ತೆಗೆದಾದ್ರೂ ಆಸ್ಪತ್ರೆ ಬಿಲ್ ಅಂತ ವ್ಯವಸ್ಥೆ ಇಲ್ಲ. ಈ ಯಾವುದೇ ಒಂದು ಜನಸಾಮಾನ್ಯರ ಭಾವನೆ ಇಲ್ಲಿಯವರೆಗೂ ಯಾವುದೇ ಅಧಿಕಾರಿಗಳಿಗೂ ಅರ್ಥ ಆಗಿಲ್ಲ. ಸಣ್ಣ ಕಾನೂನಿನ ಕ್ಲಿಷ್ಟತೆ ಯಾವ ಮಟ್ಟಕ್ಕೆ ಜನರನ್ನ ಹೈರಾಣಾಗಿಸ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ಹೇಳ್ಬೋದು. ಕಾನೂನು ಮಾಡೋದು ಎಸಿ ರೂಮ್ ಅಲ್ಲಿ ಕೂತು ಇದು IAS ಆಫೀಸರ್ ಅಲ್ವಾ, ಅವರಿಗೆ ಗೊತ್ತಿರೋದಿಲ್ಲ. ಭೌಗೋಳಿಕ ಹಿನ್ನೆಲೆ ಏನು, ಈ ಎರಡು ನಿಜವಾಗಿ ಇದ್ರದ್ದು ಕಂಡಾಬಟ್ಟೆ ಸಮಸ್ಯೆ ಆದದ್ದು ಕೇವಲ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ. ಇಲ್ಲಿನ ಭೌಗೋಳಿಕ ಹಿನ್ನೆಲೆಯನ್ನು ಹರಿತರೆ ಇಲ್ಲಿ ತುಂಡು ಭೂಮಿಗಳು ಉಂಟು. ಇಲ್ಲಿನ ಜನರು ಅನಾದಿ ಕಾಲದಿಂದಲೂ RTC ಅನ್ನೇ ನಂಬ್ಕೊಂಡು ಬಂದಿದ್ರು. ಗ್ರಾಮ ಠಾಣೆ ವ್ಯವಸ್ಥೆ ಇಲ್ಲ. ಈ RTC ಅನ್ನ ಏಕಾಏಕಿ ತೆಗೆದ್ರೆ ಅವರಿಗೆ ಖಂಡಿತವಾಗಿಯೂ ಸಮಸ್ಯೆಗಳು ಉದ್ಭವ ಆಗ್ತದೆ. ಅದಕ್ಕೆ ಏನಾದ್ರೂ ಒಂದು ಈ ಎರಡು ಜಿಲ್ಲೆಯ ಮಟ್ಟಿಗೆ ಯಾವುದಾದ್ರೂ ಒಂದು ರೀತಿ ಆಲ್ಟರ್ನೇಟಿವ್ ಆಗಿ ಒಂದು ಪ್ರೊಸೀಜರ್ ಅನ್ನು ಇಂಪ್ಲಿಮೆಂಟ್ ಮಾಡುವ ಒಂದು ವ್ಯವಸ್ಥೆ ಮೊದಲು. ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದ ನಂತರ ಅದು ಮೊದಲು ಹಾಗೆ ಇತ್ತು. ಮೊದಲು 9/11 ಇರಲಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಬಾರಿ ಸುಲಭ ಇತ್ತು. ನಾವು ಜನರು ಗ್ರಾಮೀಣ ಮನೆ ಕಟ್ಟಲಿಕ್ಕೆ. ಕೊನೆಯದಾಗಿ ಏನ್ ಹೇಳಿಕೆ ಬಯಸ್ತೀರಿ ಸರ್? ಕೊನೆಯದಾಗಿ ನಾನು ಹೇಳಲು ಬಯಸುತ್ತಿದ್ದರೆ ದಯವಿಟ್ಟು ಈ ವೀಕ್ಷಕರಿಗೆ 9/11 ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನಾದರೂ ಸಲಹೆಗಳಿದ್ರೆ ಕೊಡಬಹುದು ತಾವು. 9/11 ಕ್ಯಾನ್ಸಲ್ ಮಾಡುವಂತದ್ದು. ಮೊದಲು ಹೇಗೆ ನಮಗೆ RTC ಇತ್ತು, RTCಯ ಕಾಲಮ್ ಭೂಪ 9ನೇ ಕಾಲಮಲ್ಲಿ ಭೂಪ ಅಂತ ಬರಿತಾ ಇದ್ರು. ಅದು ಎದುರುಗಡೆ ಅಸೆಸ್ಮೆಂಟ್ ಟ್ಯಾಕ್ಸ್ ಇಷ್ಟು ಕಟ್ಟಬೇಕು ಹೇಳಿ ಅದನ್ನು ಮಾತ್ರ ಮಾಡಿದ್ರೆ ಸಾಕು. ಈ ದಯವಿಟ್ಟು ಈ ಹೊಸ ಕಾನೂನುಗಳನ್ನು ದಯವಿಟ್ಟು ನಮ್ಮ ಜನರ ಮೇಲೆ ಇಂಪ್ಲಿಮೆಂಟ್ ಮಾಡಬೇಡಿ. ಆ ಇದ್ದ ಕಾನೂನುಗಳನ್ನು ನಾವೇ ನಿಮಗೆ ಕಾನೂನು ಬಗ್ಗೆ ತಿಳ್ಕೊಂಡು ಜನರಿಗೆ ಒಂದು ಕಾನೂನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮೊದಲು 10 ಜನರಿಗೆ ತಿಳಿಸಿ ಅದನ್ನು ಉತ್ತರವನ್ನು ಪಡೆದುಕೊಂಡು ಆಮೇಲೆ ಇಂಪ್ಲಿಮೆಂಟ್ ಮಾಡಿ. ಈಗ ಸದ್ಯಕ್ಕೆ ಒಂದು ನಿಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ, ಜನರಿಗೂ ಉಪಕಾರ ಆಗ್ತದೆ. ದಯವಿಟ್ಟು ಈ 9/11 ಕ್ಯಾನ್ಸಲ್ ಮಾಡಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಗಳ ಮತ್ತು ಉಡುಪಿ
ದಕ್ಷಿಣ ಕನ್ನಡ ಜಿಲ್ಲೆಗೆ ದಯವಿಟ್ಟು ತೆಗೆದು ಬಿಡಬೇ ಅಂತೇಳಿ ನಾನು ನಮ್ಮಲ್ಲಿ ವಿನಂತಿಸ್ತೇನೆ. ಎಸ್, ಕೊನೆಯದಾಗಿ ಈ ಭೂಮಿ ಇದ್ರೂ ಕೂಡ 9/11 ಬದಿಗಿಟ್ಟು ಏನಾದರೂ ಲೋನ್ ಮಾಡುವಂತ ವ್ಯವಸ್ಥೆನೇ ಇಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಆ ವ್ಯವಸ್ಥೆ ಇಲ್ಲ, ಸಾಧ್ಯವೇ ಇಲ್ಲ. ಈಗ 9/11 ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು ಇನ್ನು ಯಾವುದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ನನ್ನ ಲೆಕ್ಕದಲ್ಲಿ ಅದನ್ನು ತೆಗೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕಿಲ್ಲ. ಆದ್ರೆ ಒಂದು ಏನು ಅಧಿಕಾರಿಗಳಿದ್ದಾರೆ, ಏನು ನಮ್ಮ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಒಂದು ಮಾಡ್ಬೋದು ಏನಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಭೂ ಪರಿವರ್ತನೆ ಆದ ಎಷ್ಟು ಜಮೀನುಗಳುಂಟು ಅದಕ್ಕೆ ಎಲ್ಲಾ ಜಮೀನುಗಳಿಗೂ ಕೂಡ ಒಂದು ಸೋಮೋಟಾಗಿ ಖಾತಾವನ್ನ ಕೊಡುವಂತದ್ದು. ಎಷ್ಟು ಅಂಕಿಅಂಶ ಉಂಟು ಅವ್ರ ಹತ್ರ, ಆ ಎಲ್ಲ ಜಮೀನುಗಳಿಗೆ. ಸಪೋಸ್ ನನ್ನ ಒಂದು ಜಮೀನು ಭೂ ಪರಿವರ್ತನೆ ಆಗಿದೆ, ಅದಕ್ಕೊಂದು ದೊಡ್ಡ ಆಂದೋಲನವೇ ಮಾಡಲಿ. ಆಂದೋಲನವೇ ಜನಸಾಮಾನ್ಯರಿಗೆ ನಿಮ್ಗೆ ಅವರಿಗೆ ಒಂದು ಮಾಹಿತಿ ಕೊಡುವಂತದ್ದು. ನಿಮ್ಮ ಭೂ ಪರಿವರ್ತನೆ ಆದ ಜಮೀನಿದ್ರೆ ನೀವು ಪಂಚಾಯತಿಗೆ ಬನ್ನಿ, ಅದನ್ನು ಈ ಸೊತ್ತಿನಲ್ಲಿ ಖಾತೆ ಇಟ್ಕೊಂಡು ಹೋಗಿ. ಅದೇ ದಿವಸ ನೀವು ಭೂ ಪರಿವರ್ತನೆ ಆದೇಶ ತರುವುದು, ನಿಮ್ಮ RTC ತರುವುದು, ನಿಮ್ದು ಆಗಿದ್ರೆ ಅದೇ ದಿವಸ ನೀವು ಟ್ಯಾಕ್ಸ್ ಕಟ್ಟಿ ಹೋಗಿ. ನೀವು ನಿಮ್ದು ಫೋಟೋ ತನ್ನಿ, ನೀವು ಸ್ವತಃ ಬನ್ನಿ, ಅದು ಯಾವ್ದು ಇರಬಾರ್ದು. ನನ್ನ ಭೂ ಪರಿವರ್ತನೆ ಆದ ಜಮೀನು ಇದ್ರೆ ನಾನು ಪಂಚಾಯತಿಗೆ ಹೋಗುವಂತದ್ದು, ನನ್ನ ಭೂ ಪರಿವರ್ತನೆ ಆದ ಜಮೀನಿಗೆ ಟ್ಯಾಕ್ಸ್ ಕಟ್ಟುವಂತದ್ದು ಬರುವಂತದ್ದು. ಅಂತ ಒಂದು ವ್ಯವಸ್ಥೆ ಆದ್ರೆ ನಿಜವಾಗಿ ಇದು ಏನು ಸ್ವಲ್ಪವಾದ್ರೂ ಈ ಸಮಸ್ಯೆಗೆ ಸಮಾಧಾನಕರವಾದಂತ ಒಂದು ವ್ಯವಸ್ಥೆ ಮಾಡಬಹುದು. ಧನ್ಯವಾದಗಳು ಇಬ್ಬರಿಗೂ ಕೂಡ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಟ್ಟರೆ ಧನ್ಯವಾದಗಳು ನಮ್ಮ ವೀಕ್ಷಕರ ಪರವಾಗಿ. ವೀಕ್ಷಕರೇ, ಇವತ್ತು ನಾವು ಕಂದಾಯ ಅದಾಲತ್ನಲ್ಲಿ ಚರ್ಚೆ ಮಾಡಿರುವಂತದ್ದು 9/11 ಸಮಸ್ಯೆಯ ಬಗ್ಗೆ. ಮುಂದಿನ ಕಂದಾಯ ಅದಾಲತ್ನಲ್ಲಿ ಇನ್ನೊಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಮುಂದಿರಿಸಿಕೊಂಡು ತಮ್ಮ ಮುಂದೆ ಬರ್ತೇವೆ. ತಮ್ಮ ಯಾವುದೇ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ಅಥವಾ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ನಮ್ಮೊಂದಿಗೆ ವಿಶೇಷವಾದ ಅತಿಥಿಗಳು ನಮ್ಮನ್ನು ಸೇರ್ಕೊಳ್ಳಿಕ್ಕಿದ್ದಾರೆ. ಈಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮವರು ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.